ಸಾರಸ್ವತ ಸಮಾಜದ ಆದ್ಯಪೀಠ ಗೋವಾದ ಕೈವಲ್ಯಪುರದಲ್ಲಿರುವ ಶ್ರೀ ಸಂಸ್ಥಾನ ಗೌಡ ಪಾದಾಚಾರ್ಯ ಮಠದೊಂದಿಗೆ ಸಮಾಜ ಬಾಂಧವರು ನಿರಂತರ ನಿಕಟ ಸಂಪರ್ಕವನ್ನು ಬೆಳೆಸುವ ಉದ್ದೇಶದಿಂದ ಶ್ರೀಮಠದ 17ನೇ ಶಾಖಾ ಮಠವನ್ನು ಉಡುಪಿಯ ಆತ್ರಾಡಿ ಪರೀಕ ರಸ್ತೆಯಲ್ಲಿ ಭವ್ಯವಾಗಿ ನಿರ್ಮಿಸಲಾಗಿದೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಶ ನಾಯಕ್ ಮಾಹಿತಿ ನೀಡಿದರು. ಈ ನೂತನ ಶಾಖಾ ಮಠವನ್ನು ಶ್ರೀ ಕೈವಲ್ಯ ಮಠಾಧೀಶರಾದ ಶ್ರೀಮದ್ ಶಿವಾನಂದ ಸರಸ್ವತಿ ಸ್ವಾಮಿ ಮಹಾರಾಜ್ ಅವರು ಡಿಸೆಂಬರ್ 11ರಂದು ಸಂಜೆ 3 ಗಂಟೆಗೆ ತಮ್ಮ ದಿವ್ಯ ಹಸ್ತದಿಂದ ಸಾರಸ್ವತ ಸಮಾಜಕ್ಕೆ ಅರ್ಪಣೆ ಮಾಡಲಿದ್ದಾರೆ. ಈ ಶುಭ ಸಮಾರಂಭದಲ್ಲಿ ಮುಖ್ಯ ಅಭ್ಯಾಗತರಾಗಿ ರಾಜ್ಯದ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ವಿ ಸುನಿಲ್ ಕುಮಾರ್, ಉಡುಪಿಯ ಶಾಸಕರಾದ ಕೆ ರಘುಪತಿ ಭಟ್ ಮತ್ತು ಕಾಪು ಶಾಸಕರಾದ ಲಾಲಾಜಿ ಮೆಂಡನ್ ಹಾಗೂ ಇನ್ನಿತ ಗಣ್ಯರು ಭಾಗವಹಿಸಲಿದ್ದಾರೆ. ಇದಕ್ಕೆ ಪೂರ್ವಭಾವಿಯಾಗಿ ಶ್ರೀ ಸ್ವಾಮೀಜಿ ಅವರು ಡಿಸೆಂಬರ್ 10ರಂದು ಸಂಜೆ ಶ್ರೀಮಠವನ್ನು ಪ್ರವೇಶಗೈಯಲಿದ್ದಾರೆ. ಈ ಪ್ರಯುಕ್ತ ಅವರನ್ನು ಸಂಜೆ 4:30 ಗಂಟೆಗೆ ಪರ್ಕಳ ಹೈಸ್ಕೂಲ್ ಬಳಿಯಿಂದ ಭವ್ಯವಾದ ಶೋಭಾಯಾತ್ರೆಯ ಮೂಲಕ ಶ್ರೀಮಠಕ್ಕೆ ಕರೆತರಲಾಗುತ್ತದೆ. ಶ್ರೀ ಸ್ವಾಮೀಜಿ ಅವರು ಡಿಸೆಂಬರ್ 17ರವರೆಗೆ ನೂತನ ಶಾಖಾ ಮಠದಲ್ಲಿ ಮೊಕ್ಕಾಂ ಇರಲಿದ್ದು, ಶ್ರೀ ಭವಾನಿ ಶಂಕರ ದೇವರ ಪೂಜೆ, ಶ್ರೀಗಳಿಗೆ ಭಿಕ್ಷಾ ಪ್ರದಾನ, ಪಾದಪೂಜೆ ಇತ್ಯಾದಿಗಳು ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಶಾಖೆ ಆತ್ರಾಡಿಯ ಪರಿಕಾರದಲ್ಲಿ ಒಂದು ಸಾಧಾರಣ 3.5 ಎಕರೆ ಜಾಗವನ್ನು ಖರೀದಿ ಮಾಡಿ ಈ ಭಾಗದಲ್ಲಿ ಒಂದು ಶಾಖಾ ಮಠ ಆಗಬೇಕು, ಶಿಷ್ಯವರ್ಗಕ್ಕೆ ಅನುಕೂಲ ಆಗುವಂತೆ ಸ್ವಾಮಿಗಳ ಭೇಟಿಗೆ ಅವಕಾಶಕ್ಕೆ ಈ ಭಾಗದಲ್ಲಿ ಒಂದು ಶಾಖಾ ಮಠ ಆಗಬೇಕು ಉದ್ದೇಶದಿಂದ RSP ಸಮಾಜ ಮತ್ತೆ ಎಲ್ಲ ಸಾರಸ್ವತ ಸಮಾಜಗಳು ಸೇರಿ ಒಂದು ಮಠವನ್ನು ಇವತ್ತು ಆತ್ರಾಡಿಯಲ್ಲಿ ನಾವು ಸ್ವಾಮಿಗಳ ಕೈಯಲ್ಲಿ ನಾಡ್ದು 10ನೇ ತಾರೀಕಿನಂದು ಉದ್ಘಾಟನೆ ಆಗಲಿಕ್ಕಿದೆ.